ವಿವಿಧ ಕಾರಣಗಳಿಂದ ಜಲಮೂಲಗಳ ಮಲಿನ ಕರಾವಳಿಯ ಮೀನುಗಾರರ ಬದುಕು ತೀರ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ನದಿ ಮೀನುಗಾರರು ಕೂಡ ಇದಕ್ಕೆ ಹೊರತಾಗಿಲ್ಲ. ಮೀನುಗಾರಿಕೆಯೇ ಜೀವಾಳವಾಗಿರುವ ಕರಾವಳಿಯ ನದಿ ಮೀನುಗಾರರು ಮತ್ಸ್ಯ ಕ್ಷಾಮವನ್ನು ಎದುರಿಸ್ತಾ ಇದ್ದಾರೆ. ನದಿಯಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ಮರಳುಗಾರಿಕೆ ಮೀನುಗಾರರ ಬದುಕನ್ನ ಬರಡಾಗಿಸಿದೆ. ಬಂದರು ನಗರಿ ಮಂಗಳೂರು ಮೀನುಗಾರಿಕೆಗೆ ಹೆಸರುವಾಸಿ. ಜಿಲ್ಲೆಯಲ್ಲಿ ನಡೆಯುವ ಪ್ರಮುಖ ವಾಣಿಜ್ಯ ವಹಿವಾಟುಗಳಲ್ಲಿ ಮೀನುಗಾರಿಕೆ ಇತ್ತು. ಅದನ್ನೇ ನಂಬಿಕೊಂಡು ಸಾವಿರಾರು ಮಂದಿ ಮೀನುಗಾರರು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಆದರೆ ಸದ್ಯ ಮಂಗಳೂರಿನಲ್ಲಿ ಎಗ್ಗಿಲ್ಲದೆ ನದಿಯಲ್ಲಿ ನಡೀತಾ ಇರುವ ಮರಳುಗಾರಿಕೆಯಿಂದ ಮೂಲ ಮೀನುಗಾರರು ಸಮಸ್ಯೆಗಳ ಸರಮಾಲೆಯನ್ನ ಎದುರಿಸ್ತಾ ಇದ್ದಾರೆ. ಸಾಧಾರಣ 14 ವರ್ಷದ್ದು ಇತ್ತೆ ಮುಟ್ಟಲ್ಲ ಇಲ್ಲಿ ಪ್ರಾಯ್ಡ್ ಬಾಲ ಪ್ರಾಯ್ಡ್ ಏನು ಮೀನುಗಾರಿಕೆ ಪತ್ತಿದಿನ ಅಂಡ ಇತ್ತೆ ತೂನಾಗ ಈಗ ಮನವಿ ಕೊಡ್ದು ಸಾಧಾರಣ 18 ಇಸವಿಡು ಶುರು ಮಾಡ್ತದೆ ಎಂಗ್ಳು ಮನವಿ ಕೊರಿಯಾರೆ ಅಂಡ ಎಂಕಲ್ನ ಮನವಿಗೆ ಆ ಸರಕಾರ ಎಂಕ್ಲಿಗೆ ಎದುರು ಬರ್ತದೆ ಎಂಕ್ಲೇನು ಸ್ಪಂದನೆ ಮಾಡ್ತಿದ್ದೆ ದಯಪಂಡ ಈ ಪೊಂಜೋಲ್ಲ ಮರವೈದಪ್ಪನೇಕು ಎಟ್ಟಿಗೋಡ್ನೇಕು ಭಾರಿ ತೊಂದರೆ ಅವನು ಅಂಚಿನ ಈ ನಾಯರ್ ಕುದುರಟ್ಲ ಅಂಚಿನ ಎಂಜಪಂಡ ಈ ಪೊಯ್ಯೆ ಕೊಡೋದು ಎಂಗ್ಲಲ್ಲಿ ಪಪ್ಪನಾಗ ಈ ರೋಡು ಭಾರಿ ಬಂಗಾರ ಅಂದ್ರೆ ಎಂಗ್ಲೆ ಒಂದು ಐತ ಬಕೆಟ್ ಎಂಗ್ಲಿಗೆ ಅವನು ಏರ ಪಾತ್ರೆ ಪಡೆಗೆ ಎಂಗ್ಲಿಗೆ ಜೋರು ದಮ್ಕ ಹಾಕೋದು ಇಲ್ಲ ಅಂಚಾದ ಪುಳಕ್ಕೆ ಆ ಪೊಯ್ಯದಪ್ಪನ ಬಂದು ಮಲ್ಪೊಡು ಮನ್ಪಿನಂಜಿ ಎಂಗ್ಲು ಈ ಮನವಿ 18 ವಿಷಯ ಕೊಡ್ತಾ ಅಲ್ಲ ಇತ್ತೆ ಮುಟ್ಟಲ್ಲ ಈಗ ಅವು ಎಂಗ್ಲಿಗೆ ದುಂಬೆ ಬರ್ಪಿನ ಹತ್ತದ ಶುಭ ಕಮ್ಮಿ ಆಪಿನ ತೋಜಿ ಈ ಸತಿ ಅವತ್ತದೆ ಅಥವಾ ಪೋಯಿ ವರ್ಷಲ ಅಂಚರಿ ಮೀನುಗಾರಿಕೆಗೆ ಮಾತಿರೆಗಳ ತೊಂದರೆ ಅವನು ಇಲ್ಲಿ ಮರಳುಗಾರಿಕೆಯಿಂದಾಗಿ ನಾನು ಭಾವಿಸ್ತೇನೆ ನಮ್ಮ ಮೀನುಗಾರ ಜನಾಂಗದ ಅತಿ ಕೆಳಮಟ್ಟದಲ್ಲಿರುವಂಥ ಮೀನುಗಾರಿಗೆ ದೊಡ್ಡ ಹೊಡೆತಾಗಿ ಉಪವಾಸದಲ್ಲಿ ಬೀಳುವಂಥ ಪರಿಸ್ಥಿತಿ ಆಗಿದೆ. ಯಾವುದೇ ಸರ್ಕಾರ ಆಗಲಿ ಅವರು ಬಡವರಲ್ಲಿ ಅತಿ ಬಡವರನ್ನು ನೋಡಿ ಅವರಿಗೆ ಅವರ ಬಗ್ಗೆ ಪ್ರಾಮುಖ್ಯತೆ ಕೊಡಬೇಕು ಹೊರತು ಶ್ರೀಮಂತರ ಬಗ್ಗೆ ಅಲ್ಲ. ಯಾವ ಸರ್ಕಾರನೇ ಆಗಲಿ ಇಲ್ಲಿ ನಮ್ಮ ಮೀನುಗಾರರ ಮೇಲೆ ದೊಡ್ಡ ಹೊಡೆತಾಗಿದೆ. ಮೀನುಗಾರಿಕೆ ಮಾಡದಂಥ ಪರಿಸ್ಥಿತಿ ಮತ್ತು ಅವರು ಉಪವಾಸ ಬೀಳುವಂಥ ಪರಿಸ್ಥಿತಿ. ಅದು ಪುರುಷರು ಮಾತ್ರ ಅಲ್ಲ, ಮಹಿಳೆಯರು ಇದರಿಂದ ದೊಡ್ಡ ಹೊಡೆತ ಪಡೆದಿದ್ದಾರೆ. ನೂರಾರು ಮಂದಿ ಮೀನುಗಾರರು ನದಿ ನೀರಿನ ಮೀನುಗಾರಿಕೆಯಿಂದ ಜೀವನವನ್ನ ಸಾಗಿಸ್ತಾರೆ. ಬೊಲ್ಪು ಬಲೆ, ರಂಪಣಿ ವಿಧಾನಗಳ ಮೂಲಕ ಪುರುಷ ಮೀನುಗಾರರು ಮೀನುಗಾರಿಕೆಯನ್ನ ನಡೆಸಿದ್ರೆ, ಮಹಿಳೆಯರು ನೀರಿಗೆ ಇಳಿದು ಮರುವಾಯಿ ಚಿಪ್ಪು, ಸಿಗಡಿಯನ್ನ ಹಿಡಿದು ಅದನ್ನ ಮಾರಿ ಜೀವನ ರಥವನ್ನ ಎಳಿತಾರೆ. ಆದರೆ ಇತ್ತೀಚೆಗೆ ಅವೈಜ್ಞಾನಿಕ ಮರಳುಗಾರಿಕೆಯಿಂದ ಮೀನಿನ ಸಂಪತ್ತು ಇಲ್ಲದೆ ಸಂಕಷ್ಟದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಮರಳು ತೆಗೆದ ಪರಿಣಾಮ ನೀರಿನ ಆಳ ಜಾಸ್ತಿಯಾಗಿರುವುದರಿಂದ ಮೀನುಗಾರಿಕೆಯನ್ನು ನಡೆಸಲು ಸಾಧ್ಯವಾಗ್ತಾ ಇಲ್ಲ. ಪಾಚಿ ಬೆಳೆದ ಕಾರಣ ಮರುವಾಯಿ ಚಿಪ್ಪು ಮೀನು ಕೂಡ ಸಿಗ್ತಾ ಇಲ್ಲ. ಅನೇಕರು ಜೀವ ಕೂಡ ತೆತ್ತಿದ್ದಾರೆ. ಈ ಬಗ್ಗೆ ಮೂಲ ನದಿ ಮೀನುಗಾರರ ಸಂಘದಿಂದ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಹತಾಶೆ ವ್ಯಕ್ತವಾಗಿದೆ. ನಮಗೆ ಮೀನು ಇಡ್ಲಿಕ್ಕೆ ಆಗುದಿಲ್ಲ, ಮರಳುಗಾರಿಕೆ ತೆಗೆದದೆ ಮೀನು ಇಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಮರವೈ ತೆಗಲಿಕ್ಕೆ ಆಗುದಿಲ್ಲ, ಎಟ್ಟಿಗೋರ್ಲಿಕ್ಕೆ ಆಗುದಿಲ್ಲ. ಹಾಗಾದರೆ ನಾವು ಮಕ್ಕಳನ್ನು ಹೇಗೆ ಸಾಕುವುದು? ಮರಳುಗಾರಿಕೆ ನಡೆಸುವವರು ಯಾರಂತ ನಮಗೆ ಗೊತ್ತುಂಟು. ನಮ್ಮ ಊರಿನವರಿದ್ದಾರೆ, ಬೇರೆ ಊರಿನವರಿದ್ದಾರೆ, ಎಲ್ಲರಿದ್ದಾರೆ. ಅವರೆಲ್ಲರೂ ಬಂದು ತೆಗಿತಾರೆ. ತೆಗೆದು ಬೇರೆ ಊರಿನವರು ಕರ್ಕೊಂಡು ಬಂದು ತೆಗಿತಾರೆ. ನಾವು ಹೇಳಿದರೆ ನಿಮಗೆ ಏನು ಮಾಡಲಿಕ್ಕೆ ಆಗುದಿಲ್ಲ, ನಿಮಗೆ ಏನು ಇದು ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅವರ ಮಕ್ಕಳನ್ನು ಊಟದ ವ್ಯವಸ್ಥೆ ಮಾಡಬೇಕು. ನಮಗೆ ಏನಿಲ್ವಾ? ನಮ್ಮ ಮಕ್ಕಳನ್ನು ಸಾಕುದು ಬೇಡವ ನಾವು? ಎಲ್ಲ ಇದು ಕುದುರಲ್ಲಿ ಮತ್ತು ತಣ್ಣೀರ್ಬಾವಿಯಲ್ಲಿ ಎಲ್ಲ ಉಂಟು, ಬೆಂಗರಲ್ಲಿ ಎಲ್ಲ ಉಂಟು. ಅದೇ ನಮ್ಮಂಥ ಬಡವರಿಗೆ ಈಗ ಬದುಕಲಿಕ್ಕೆ ಕಷ್ಟ ಆಗಿದೆ. ನಾವೀಗ ಅದನ್ನೇ ನಂಬಿ ಬದುಕಿರುವವರು ತುಂಬ ಕುಟುಂಬ ಇದ್ದೇವೆ ಅಲ್ಲಿ. ಅದೇ ಅಂದರೆ ಮರವಾಯಿ ನಾವು ಎಲ್ಲೆಲ್ಲ ತೆಗಿತಾ ಇದ್ವಿ ನೋಡಿ, ಅಲ್ಲೆಲ್ಲ ಹೊಯ್ಗೆ ತೆಗೆದಿದ್ದಾರೆ. ಅಂದರೆ ಅದು ಎತ್ತರ ಜಾಗ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲ ಹೊಯ್ಗೆ ತೆಗೆದಿದ್ದಾರೆ. ಮತ್ತು ನಾವೆಂತ ಅಲ್ಲಿ ಗುಂಡಿಗೆ ಹೋಗಿ ನಮಗೆ ಮರವಾಯಿ ತೆಗಿಲಿಕ್ಕೆ ಆಗೋದಿಲ್ಲ, ಎತ್ತರದಲ್ಲೆಲ್ಲ ಇರೋದು ಮರವಾಯಿ ಎಟ್ಟಿ ಅಲ್ಲ. ಇಲ್ಲ, ಈಗ ನಾವು ಅಂದರೆ ನ್ಯಾಯದಲ್ಲಿ ಹೋಗ್ತಾ ಇದ್ದೇವೆ ಎಲ್ಲರೂ. ನಮಗೆ ಕಾನೂನು ಎಂತಾದರೂ ಮಾಡ್ಬೋದಂತ ಸರ್ಕಾರ ಕೂಡ ನಮಗೆ. ಆದರೂ ಈಗ ಅವರು ಮಾಡದಿದ್ದರೆ ಮತ್ತೆಂತ? ಹೇಗೂ ನಾವು ಸಾಯಲಿಕ್ಕೆ ಹೋಗಿದ್ದೇವಲ್ಲ, ಹೇಗೂ ದುಡಿಲಿಕ್ಕೆ ಏನಿಲ್ಲ, ಎಲ್ಲ ಸಾಲ ಮಾಡಿದ್ದೇವೆ. ಇನ್ನು ನಾವೆಲ್ಲ ಉಗ್ರ ಹೋರಾಟ ಮಾಡ್ತೇವೆ ಅಷ್ಟೇ.
ಮರಳುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಸಮಸ್ಯೆಯಾಗುವುದರ ಜೊತೆಗೆ ಪರಿಸರಕ್ಕೂ ಬಹಳಷ್ಟು ಹಾನಿಯಾಗಿದೆ. ಈ ಸಮಸ್ಯೆ ಪರಿಹರಿಸದೇ ಇದ್ರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆಯನ್ನ ಮೀನುಗಾರರ ಸಂಘಟನೆಗಳು ನೀಡಿದ್ದು, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಉಳಿಸಲಿ ಎನ್ನುವುದೇ ಎಲ್ಲರ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ, ನ್ಯೂಸ್ 24/7, ಮಂಗಳೂರು.